ಎಸ್ ವೆಲ್ಕಮ್ ಟು ದಿ ಶೋ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂದಾಯ್ತು ಮಳೆ, ತಂಪಾಯ್ತು ಇಳೆ. ಡಾಕ್ಟರ್ ಎ ಪಿ ಭಟ್ರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಲಾಸ್ಟ್ ರೌಂಡಲ್ಲಿ ನಾವೀಗ ಇದ್ದೇವೆ. ಈಗ ಫಾರೆಸ್ಟ್ ಎಷ್ಟಿರಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ, ಆದರೆ ಅಷ್ಟಿಲ್ಲ ಅಂತಲೂ ಗೊತ್ತು ಬೈ ಡಿಫಾಲ್ಟ್. ಸರ್ ಇದನ್ನು ಎಕ್ಸ್ಪ್ಲೈನ್ ಮಾಡಿ. ಮೈ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್, ಈಗ ನಾವೇನು ಮಾಡಬೇಕು ಅಂತ. ನಮ್ಮ ನೆಲ, ಜಲ ಮತ್ತು ಪ್ರಕೃತಿ ಸಸ್ಯ ರಾಶಿಗೆ, ಭೂಮಿಗೆ 33% ಫಾರೆಸ್ಟ್ ಇರಬೇಕಿತ್ತು, ಹಸಿರು. ಓಕೆ. ಆದರೆ ಈಗ ಇರೋದು ನಮ್ಮ ಇಸ್ರೋ ಸ್ಯಾಟಲೈಟ್ ಪ್ರಕಾರ ಬರೀ 11%. ರೈಟ್. ಅಯ್ಯೋ, ಇಷ್ಟೆಲ್ಲ ಕಾಡನ್ನು ಕಡ್ದು ಆಯಿತು, ಬೋಳು ಗುಡ್ಡೆಗಳನ್ನು ಮಾಡಿ ಆಯಿತು. ಏನು ಮಾಡೋದು? ಏನಾದರೂ ಮಾಡಿ ಮರ ನೆಡಬೇಕು. ಓಕೆ ಸರ್, ಒಂದೇ ನಿಮಿಷ. ನಮ್ಮ ಟೆಕ್ನಿಕಲ್ ಟೀಮಿಗೆ ಒಂದು ರಿಕ್ವೆಸ್ಟ್ ಅಂತಂದರೆ, ಅಲ್ಲಿ ಆ ಮಳೆಯ ಫೋಟೋಸ್ಗಳನ್ನೆಲ್ಲ ಮಧ್ಯದಲ್ಲಿ ಹಾಕಬೇಕು ಅಂತ. ಎಸ್, ನೀವು ಮುಂದುವರಿಸಿ ಸರ್. ಈಗ ನಾವು ಬೋಳು ಗುಡ್ಡೆ ಮಾಡಿಟ್ಟಿದ್ದೇವೆ. ದೇವಸ್ಥಾನದ ಸುತ್ತಲೂ ಬೋಳುಗುಡ್ಡೆ, ಶಾಲೆಯ ಸುತ್ತಲೂ ಬೋಳುಗುಡ್ಡೆ. ದಯವಿಟ್ಟು ನಾನು ಹೇಳುದು ಇಷ್ಟೇ, ನಾವೇನು ಮಾಡ್ಬೋದು ನೀವು ಕೇಳಿ. ಹೇಳಿ ಸರ್. ಒಬ್ಬ ಮನುಷ್ಯ, ಅವನಿಗೆ ಶುದ್ಧವಾದಂತಹ ವಾತಾವರಣ, ಆಮ್ಲಜನಕ ಮಾತ್ರ ಅಲ್ಲ, ವಾತಾವರಣ ಅಂತ ಹೇಳ್ತೇನೆ ನಾನು, ಎಲ್ಲವೂ ಇರಬೇಕಂತಿದ್ರೆ ಒಂದು 55 ಮರವಾರು ನಡಬೇಕು. ನಾನೊಬ್ಬ 55 ಮರ ನಡಬೇಕು. ಅವನವನ ಹತ್ತಲು ಆ ಒಂದು 55 ಸಸ್ಯ ಸಂಕುಲ ಅದರಷ್ಟಕ್ಕೆ ಇದ್ದಿದ್ರೆ, ಈಗ ಈ ನಮ್ಮ ಕೆಲವು ಸರಿ ಆ ಕಾಡನ್ನೆಲ್ಲ ಕಡಿದು ಆ ಒಂದು ಮರ ನೆಡ್ತಾರೆ, ಅದರಲ್ಲಿ ಅಡಿಯಲ್ಲಿ ಹುಲ್ಲು ಸಹ ಹುಟ್ಟುದಿಲ್ಲ ಅಂಥದ್ದೆಲ್ಲ ಹೇಳಿದ್ ನಾನು. ಅಲ್ಲಿ ಹುಲ್ಲು ಹುಟ್ಟಿ ಅಲ್ಲಿ ಜೀವಗಳಿರುವಂತಹ ಮಾಡಿದರೆ ಅವ ಸಾರ್ಥಕ ಕೆಲಸ ಮಾಡಿದ ಹಾಗೆ. ಟೆಂಪಲ್ ಎಲ್ಲೆಲ್ಲ ಉಂಟು ಸುತ್ತಲೂ ಕಾಡು ಬೆಳೆಸಿ, ದಯವಿಟ್ಟು ಅದು ದೇವಸ್ಥಾನದ್ದು ಮರಗಳು ಅಂದ್ರೆ ಯಾರು ಕಡಿಲಿಕ್ಕೆ ಬರೋದಿಲ್ಲಲ್ಲ, ಹಾಗಿದ್ದು ಮಾಡಿ ನಾಗಬ್ಬನ ಬೋಳು ಮಾಡಿ ಕಾಂಕ್ರೀಟ್ ಕಟ್ಟಬೇಡಿ. ಅಲ್ಲ, ಈಗ ನನ್ನ ಸ್ನೇಹಿತರೊಬ್ಬರು ವಾಸುದೇವ್ ಭಟ್ರು, ನಾನು ಹೇಳ್ತೇನೆ, ಅವ್ರ ಕಾರ್ಯಕ್ರಮ ನೋಡ್ತಾ ಇದ್ರಲ್ಲ ಗೊತ್ತಿಲ್ಲ, ಅವರು ನಾಗಬನ್ನಗಳನ್ನೆಲ್ಲ ಗುರುತಿಸಿ ಅಲ್ಲಿ ಹೋಗಿ ತನ್ನ ಸ್ವಂತ ಖರ್ಚಿಂದ ಗಿಡ ನೋಡೋದಲ್ಲ. ದಯವಿಟ್ಟು ಅಲ್ಲಿ ಒಂದು 3-4 ಮರ ಇದ್ರೆ ಒಂದು 100 ಮರ ನಡಿ, ಖಂಡಿತ ನಾಗ ಉಳಿಯುತ್ತೆ. ನಿಮಗೆ ಜನ್ಮಾಂತರ ಯಾವ ದೋಷವೂ ಬರುದಿಲ್ಲ. ನಾನು ಹೇಳ್ತೇನೆ, ಯಾಕೆ ಗೊತ್ತುಂಟ, ಸಸ್ಯಗಳೇ ಇಲ್ಲದೆ ಅಲ್ಲಿ ಜೀವಿಗಳು ಇರೋದು ಹೇಗೆ ಅಲ್ಲಿ. ಹಾಗಾಗಿ ಅಂಥ ಸ್ಥಳದಲ್ಲಿ ಶಾಲೆಯಲ್ಲಿ ನನಗೆ ತುಂಬ ದುಃಖ ಆಗೋದಂದರೆ, ನಾವಿವತ್ತು ಏನು ಮಾಡ್ತಿದ್ದೇವೆ ಅಂದರೆ ಪರಿಸರವನ್ನೇ ಹಾಳು ಮಾಡಿ, ಗಾರ್ಡನಿಂಗೇ ಇಲ್ಲ. ನಾನು ಹೇಳೋದು, ಒಂದು ಶಾಲೆಯ ಸುತ್ತಲೂ ಹಾಗೆ ದೇವಸ್ಥಾನದ ಸುತ್ತಲೂ 1,000 ಮರ ಬೇಡ, 100 ಮರ ಬೇಡ, 10 ಮರ ನಡೋಣ. ನಂಗೆ ಅನಿಸುತ್ತೆ, ದೇವಸ್ಥಾನದ ಸುತ್ತಲೂ ಒಂದು ಕಾಡಿದ್ದರೆ ಅಲ್ಲಿ ದೇವರು ಇರ್ತಾನೆ. ಶಾಲೆಯ ಸುತ್ತಲೂ ಒಂದಿಷ್ಟು ಹಸಿರು ಪರಿಸರ ಇದ್ದರೆ ಅದು ಅದ್ಭುತ. ನಮ್ಮ ಪೂರ್ಣಪ್ರಜ್ಞಾ ಕ್ಯಾಂಪಸ್ಸಲ್ಲಿ ನೀವು ಮೇಲೆ ಗೂಗಲ್ ಅರ್ತಿ ನೋಡಿ, ನಮ್ಮ ಬಿಲ್ಡಿಂಗ್ ಕಾಣೋದಿಲ್ಲ ನಿಮಗೆ. ಲಕ್ಕೀಲಿ ನಮ್ಮ ಹಿಂದಿನ ಪ್ರಿನ್ಸಿಪಾಲ್ಗಳೆಲ್ಲ, ಅದರಲ್ಲಿ ಡಾಕ್ಟರ್ ಎಸ್ ಎಲ್ ಕರ್ಣಿಕರ್ ಅಂತವರು ಒಂದಿಷ್ಟು ಮರ ನಟ್ಟಿದ್ದಾರೆ, ದಟ್ಟ ಗಮ್ಮತ್ತಲ್ಲಿ ಬೆಳೆದಿದ್ದಾವೆ. ನಾನು ಕಡಿಯುವಾಗ ಆಲೋಚನೆ ಮಾಡೋದು ಉಂಟು, ನಾವು ಕಡಿಬೇಡಿ ಅಂತ ಹೇಳಿ. ಅದು ಒಂದು ಉತ್ತೇಜನ ಕೊಡುತ್ತೆ, ಮಕ್ಕಳಿಗೆ ಸ್ಫೂರ್ಣೆ ಕೊಡುತ್ತೆ. ಶಾಲೆ ಕಾಲೇಜುಗಳಲ್ಲಿ, ಶಾಲೆ ದೇವಸ್ಥಾನಗಳಲ್ಲಿ, ನಾಗಬನಗಳಲ್ಲಿ, ಬೊಬ್ಬರಿಯನ್ನ ಕೊಟ್ಟಿಗೆಯಲ್ಲಿ ದಯವಿಟ್ಟು ಮರಗಳನ್ನು ನಡಿ. ಸಾಕು, ನಾವು ಅಷ್ಟು ಮಾಡಿದ್ರೆ ಸಾಕಲ್ಲ, ಖಂಡಿತ ಪರಿಸರ ಉಳಿಸ್ಕೊಳ್ಳಿಕ್ಕೆ ಆಗತ್ತೆ ಅಂತ. ಅಬ್ಸಲ್ಯೂಟ್ಲಿ ಸರ್. ಫಾರೆಸ್ಟ್ ಎಷ್ಟಿರಬೇಕಿತ್ತು, ನಾವೇನು ಮಾಡಿದ್ದೀವಿ, ನಾವೇನು ಮಾಡಬಹುದು, ಈ ವೆರಿ ಇಂಪಾರ್ಟೆಂಟ್. ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ, ಅದನ್ನು ನಾನು ಕೇಳಿದ್ದೀನಿ ಸರ್. ಐ ವಾಂಟ್ ಟು ಆಸ್ಕ್ ಯು ಒನ್ ಮೋರ್ ಥಿಂಗ್. ಈ ಬಾರಿ ಮಳೆ ಕೆಲವರು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಇಲ್ಲ ಸಿಕ್ಕಾಪಟ್ಟೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಇದು ಕಾಂಪ್ಲಿಕೇಶನ್? ನಿಮ್ಮ ಮಾತಿಗೆ ಪೂರಕವಾಗಿ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ, ಈ ಸರಿ ಖಂಡಿತ ಬರಗಾಲ ಹೆಚ್ಚು ಅಂತ ಒಂದು ತಿಂಗಳಿಂದ ಕಥೆ ಕೇಳ್ತಾ ಉಂಟು. ಇನ್ನೊಂದು ಹೇಳ್ತಾರೆ, ಇಲ್ಲ ಹಾಗಾಗುದಿಲ್ಲ, ಈ ಸರಿ ಮಳೆ ಹೆಚ್ಚು ಬರುತ್ತೆ ಅಂತ. ಕಡೆಗೊಂದು ಸ್ಟೇಟ್ಮೆಂಟ್ ಏನಂದ್ರೆ, ಅಲ್ಲಿಂದಲ್ಲಿಗೆ ಮಳೆ ಬರಬಹುದು ಅಂತ. ಅದು ನಮ್ಮ ವಿಜ್ಞಾನಿಗಳ, ಪರಿಸರ ವಿಜ್ಞಾನಿಗಳ ಅಂಬೋಣ. ನಾನು ಹೇಳೋದು, ಅಲ್ಲಿಂದಲ್ಲಿಗೆ ಆದರೂ ಮಳೆ ಬರಲಿ. ಒಂದು ಎನ್ಲಿನೋ ಅಂತ ಸಮಸ್ಯೆ ಇದೆ. ಈ ಭೂಮಿ ಆಗಲೇ ಹೇಳಿದೆ ನಾನು, ಇದೊಂದು ಪರಿಪಕ್ವ ಪಾಕ. ಅಲ್ಲೊಂದು ಬಿಸಿ ನೀರಿನ ಪ್ರವಾಹ ಸೃಷ್ಟಿ ಆಗಿಬಿಟ್ರೆ ಅದು ಒಂದು ಭೂಮಿಯ ವಾತಾವರಣ ಒಂದ್ಸರಿ ಹಾಳು ಮಾಡಿಬಿಡುತ್ತೆ. ಬಿಸಿಲಿನ ಪ್ರವಾಹ ಯಾಕೆ ಬರುತ್ತೆ? ಈ ರೀತಿ ಈಗ ಸೂರ್ಯ ಇದ್ದಾನಲ್ಲ, ಅವನು ದಕ್ಷಿಣಾಯನದಿಂದ ಉತ್ತರಕ್ಕೆ ಹೋಗಿ ವಾಪಸ್ ಬರ್ತಾನೆ. ನಮ್ಮ ಭೂಮಿಯ ಚಲನೆ ಅದು, ಋತುಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಪ್ರೊಸೆಸ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಒಂದು ಬಿಸಿ ನೀರಿನ ಪ್ರವಾಹ ಬಂದ್ರೆ ಎಲ್ನಿನೋ, ಈ ವರ್ಷ ಎಲ್ನಿನೋ ಉಂಟು, ಕಳೆದ ವರ್ಷ ಇತ್ತು. ಹಾಗಾಗಿ ಬರಗಾಲ ಕಂಟಿನ್ಯೂ ಆಗುತ್ತೆ. ಒಂದು ಪಾರ್ಟ್ನ ಡಿಸ್ಕಷನ್. ನನ್ನ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಬಂಗಾಳದ ಸಮುದ್ರದ ಟೆಂಪರೇಚರ್ ಇದೆಯಲ್ಲ, ಇದು ಅರಬ್ಬಿ ಸಮುದ್ರ ಸ್ವಲ್ಪ ಹೆಚ್ಚಿದ್ದು, ಸ್ವಲ್ಪ ಕಡಿಮೆ ಇದ್ರೆ ಈ ವರ್ಷ ಬೇಕೆಂಬಷ್ಟು ಮಳೆ, ಅದೇ ಉಲ್ಟಾದ್ರೆ ಈ ವರ್ಷ ಮಳೆ ಇಲ್ಲ ಅಂತ ಹೇಳ್ತಾರೆ. ನನಗನ್ಸುತ್ತೆ ಅಲ್ಲಿಂದಲ್ಲಿಗೆ ಮಳೆ ಬಂದೀತು ಅಂತ ಪ್ರಾರ್ಥನೆ ಮಾಡೋದು, ಅಲ್ಲಿಂದಲ್ಲಿಗೆ ಮಳೆ ಬರಲಿ, ಮಳೆ ಬಂದೀತು ಅಂತ ಅನ್ಸುತ್ತೆ. ಟೋಟಲಿ ಅವರ ಕಮೆಂಟ್ಸ್ ನೋಡುವಾಗ ನಾನು ಆಗಲೇ ಹೇಳಿದ್ದೇನೆ, ಕನ್ಸ್ಯೂಮ್ ವಿತ್ ಕೇರ್ ಅಂತ. ಒಂದು ಕಾಲದಲ್ಲಿ ನಮ್ಮ ಹಾಡಿ ಬದಿಯಲ್ಲಿ ಮದಗ ಅಂತಿತ್ತು, ನೀರನ್ನು ಸ್ಟೋರ್ ಮಾಡುವಂತ ಒಂದು ರಿಸರ್ವಾಯರ್. ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೂ ಒಂದು ಮದಗ, ಅಂದ್ರೆ ಅದನ್ನ ಕೆಳಗಡೆ ನೀರನ್ನ ಬೇಕೆಂಬಷ್ಟು ಬಿಟ್ಕೊಂಡು ಅಲ್ಲಿ ಸ್ಟೋರ್ ಮಾಡುವಂತ ಜಲಾಶಯ ಅದು. ಅದು ಹಾಡಿಯ ಬುಡದಲ್ಲಿ ಮದಗ, ನೀರೆಲ್ಲ ಬಂದು ಕೂತ್ಕೊಳ್ತಿದ್ವು. ಇಷ್ಟು ಪ್ರಾಣಿಗಳು ಪಕ್ಷಿಗಳು ಇರ್ತಿದ್ವು, ಅವರ ಬಯಲಿಗೆ ಬೇಕಾದಾಗ ನೀರು ಬಿಟ್ಕೊಳ್ಳಿಕ್ಕೆ ಈ ವ್ಯವಸ್ಥೆ ಮಾಡ್ತಾ ಇದ್ರು. ಇವತ್ತು ಮದಗವನ್ನೆಲ್ಲ ಪೂರ ನಾಶ ಮಾಡಿದ್ದಾರೆ. ಹಳ್ಳಿಯಲ್ಲಿ ಹೆಚ್ಚು
ನೀರಿನ ರಿಸರ್ವಾಯರ್. ಈಗ ಕೆರೆಯೇ ಕಟ್ಟಬೇಕು ಅಂತಿಲ್ಲ, ಇರುವ ಕೆರೆಯನ್ನು ಉಳಿಸೋದು, ಮದಗಳನ್ನು ಉಳಿಸೋದು ನಾವು ಮಾಡ್ಬೋದು. ನಮ್ಮ ಮನೆಯಲ್ಲಿರುವಂಥ ಕೆಲಸ ಮಗನ್ನು ಮಾಡುವುದು. ನೀರನ್ನು ಆದಷ್ಟು ಇಷ್ಟು ಫ್ರೆಶ್ ವಾಟರ್ ಬೇಕಂದ್ರೆ ಸಿಗೋದಿಲ್ಲ. ಭೂಮಿ ತಾಯಿ ಕೊಡುವಂಥ ಈ ಮಳೆ ನೀರು ಇದೆಯಲ್ಲ, ಇದಷ್ಟು ಫ್ರೆಶ್ ವಾಟರ್ ಮತ್ತೊಂದಿಲ್ಲ. ಫ್ರೆಶ್ ವಾಟರ್ನ ಉಳಿಸುವಂಥ ವ್ಯವಸ್ಥೆ, ಈಗ ಮಳೆ ಕೊಯ್ಲು ಅಂತೆಲ್ಲ ಆದಷ್ಟು ಮಾಡೋಣ. ನಮ್ಮ ಕೈಲಿ ಆದಷ್ಟು ಮಾಡಿಬಿಟ್ಟು ಫ್ರೆಶ್ ವಾಟರ್ನ ಉಳಿಸ್ಕೊಂಡು ನಾವು ಸೇವಿಸ್ಕೊಂಡ್ರೆ ಬಹುಶಃ ಅಲ್ಲಿಂದಲ್ಲಿಗೆ ನಾವು ಮಾಡಬೇಕಾದ ಕರ್ತವ್ಯ ನಾವು ಮಾಡಿದಂಥ ಆಗತ್ತೆ ಅಂತ ನಂಗೆ ಅನಿಸುತ್ತೆ. ಫೈನ್ ಸರ್. ಈಗ ಮಳೆ ನೀರು ಕಡಿಮೆ ಆದರೆ, ಈಗ ಮಳೆ ಕಡಿಮೆ ಆಗಿ ಮಳೆ ನೀರು ಕಡಿಮೆ ಆಯಿತು ಅಂತಂದರೆ ಆಗ ವಾಟ್ ಇಸ್ ದ ಸ್ಟೆಪ್ ದಟ್ ನೀಡ್ಸ್ ಟು ಬಿ ಟೇಕನ್? ಭಾರಿ ಕಷ್ಟ. ಮಳೆ ನೀರು ಕಡಿಮೆ ಆದಾಗೆ ನೋಡಿ, ನಮ್ಮ ವೆಸ್ಟರ್ನ್ ಘಾಟ್ಸಿನ ಬುಡದಲ್ಲಿ ಈ ನದಿ ನೀರು ಉಂಟಲ್ಲ, ಈ ನದಿ ನೀರನ್ನು ನಾವು ಸದ್ವಿನಿಯೋಗ ಮಾಡ್ತಾನೆ ಇಲ್ಲ, ಖಂಡಿತ ಮಾಡ್ತಾ ಇಲ್ಲ. ಪೂರ ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. ಅದಕ್ಕೆ ಅಲ್ಲಿಂದಲ್ಲಿಗೆ ಸಣ್ಣ ಅಣೆಕಟ್ಟು ಕೊಟ್ಬಿಟ್ಟು ಅಲ್ಲಿಂದ ಚಿಕ್ಕ ಚಿಕ್ಕ ಡೈನಮೋ ಇಟ್ಬಿಟ್ರೆ ಇದ್ಯಾರು ಈ ರಾಜಕಾರಣಿಗಳು ಮಾಡಬೇಕಾ? ಯಾರು ಮಾಡೋದು ಹೇಳಿ? ಒಂದು ಹಳ್ಳಿಯಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಇದ್ದ, ಡಾಕ್ಟರ್ ಶ್ರೀರಮಣ ಐತಾಳ್ ಅಂತ. ಅವ್ನು ಹೇಳಿದ 4 ಕೋಟಿ, ಅದಕ್ಕೆ ಅದಕ್ಕೂ ಬೇರೆ ಬೇರೆ ಡಿಸ್ಪ್ಯೂಟ್ ಮಾಡ್ಬೋದು ಸರ್, ಒಂದು 4 ಕೋಟಿ ಕೊಡಿ, ನಾನು ನಮ್ಮ ವೆಸ್ಟರ್ನ್ ಘಾಟ್ಸಿನ ಕೆಳಗೆ ಬರುವಂಥ ನದಿಗಳಿಗೆಲ್ಲ ಆ ಊರಲ್ಲಿ ಅಣೆಕಟ್ಟು ಕಟ್ಬಿಟ್ಟು ಚಿಕ್ಕ ಚಿಕ್ಕ ಡೈನಮಿಟ್ಟು ಆ ಊರಿಗೆ ಬೇಕಾದ ವಿದ್ಯುತ್ತು, ಆ ಊರಿಗೆ ಬೇಕಾದ ನೀರಿನ ವ್ಯವಸ್ಥೆ ನಾವು ಮಾಡಬಹುದು ಅಂತ. ನಮಗೆ ಒಳ್ಳೆಯ ಒಂದು 70 ಕಿಲೋಮೀಟರ್ ಬರುವಂಥದ್ದು ನಮ್ಮೆಲ್ಲ ನದಿಗಳು, ಸಮುದ್ರಕ್ಕೆ ಬರುವಂಥದ್ದು ಒಳ್ಳೆ ಫ್ರೆಶ್ ವಾಟರ್. ಈ ವಾಟರ್ನ ವಿನಿಯೋಗ ಮಾಡಲಿ ನಾವು ಕಲಿಬೇಕು. ಅಲ್ಲಲ್ಲಿ ಇಂಗು ಗುಂಡುಗಳ ಹಾಗೆ ಮಾಡಿದರೆ ಆ ಊರಲ್ಲಿ ಆ ನೀರನ್ನು ವಿನಿಯೋಗ ಮಾಡುವಂಥ ಒಂದಿಷ್ಟು ನೀರುಂಟು ಅಂತ ಬೇಕಂಬಷ್ಟು ಯೂಸ್ ಮಾಡೋದಲ್ಲ, ಮಾಡಿದರೆ ಬಹುಶಃ ನಾವು ಸ್ವಲ್ಪ ಪ್ಲಾನ್ ಮಾಡ್ಬೋದು. ನೀರಿನ ಸಮಸ್ಯೆ ಈ ವರ್ಷ ಸಂಪೂರ್ಣ ಬರಲಿದ್ರು ಈ ಸಮಸ್ಯೆ ಕಂಟಿನ್ಯೂ ಆಗುವಂಥದ್ದು. ನಾವು ಅದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಂಬಷ್ಟು ನೀರನ್ನು ವಿನಿಯೋಗ ಮಾಡೋದು, ನಮ್ಗೆ ಎಷ್ಟು ಬೇಕು ನಮ್ಗೆ ಎಲ್ಲಿ ಸ್ಟೋರ್ ಮಾಡಬಹುದು. ಸಮಸ್ಯೆ ಬಂತು, 1 ವರ್ಷ 1 ತಿಂಗಳ ಮಳೆ ಲೇಟ್ ಆಗಿವು, ಆಗ ಏನು ಮಾಡೋದು? ಈ ರೀತಿಯ ಪ್ಲಾನ್ಗಳನ್ನು ಮಾಡ್ಕೊಳ್ಬೇಕಂತ ಅನ್ಸುತ್ತೆ. ಓಕೆ, ಆಸ್ಕ್ ಯು ಸರ್, ಸ್ವಲ್ಪ ಭಾವನಾತ್ಮಕವಾದ ಪ್ರಶ್ನೆ ಅಂತ ನೀವು ಅಂದ್ಕೊಳ್ಳಬಹುದೇನು, ಮಳೆಯನ್ನು ಎಂಜಾಯ್ ಮಾಡೋದು ಹೇಗೆ ಅಂತ? ಹಾಗೆ ಸುಮ್ಮನೆ ಸತ್ಯ ಹೇಳ್ತೇನೆ, ಗೊತ್ತೇನೆ ನಿಮಗೆ, ಈ ಮಳೆ ಜೋರು ಬರುವಾಗ ನಾನು ಸ್ಕೂಟರ್ ಹೋಗ್ತಿದ್ದೆ. ನನ್ನ ಹೆಂಡತಿ ಗೊತ್ತಾಗಿದ್ದ ಹಾಗೆ ಮಳೆ ಜೋರು ಬರುವಾಗ ಹೆಲ್ಮೆಟ್ ತೆಗೆದು ಸ್ಕೂಟರ್ ಓಡೋದು. ಆಗ ಆ ನೀರಿನ ಹನಿ ಗೊತ್ತಾ ನಿಮ್ಗೆ, ಅದು ಚುಚ್ಚುತ್ತದೆ, ಅದು ಮುತ್ತು ಕೊಡೋದು ಅಂತ ಹೇಳೋದು ನಾನು. ಮಳೆಯ ನೀರಿನ ಹನಿಗೆ ಹೆಂಡತಿ ಮುತ್ತಕ್ಕಿಂತ ನೋ ಕಾಮೆಂಟ್ಸ್. ಅಂದ್ರೆ ಪ್ರಕೃತಿ ಒಟ್ಟಿಗೆ ಅದು ಮಿಲನ ಇದೆಯಲ್ಲ ನಮ್ದು. ನೀವು ಆ ಮಳೆಯನ್ನು ನಾವು ಎಂಜಾಯ್ ಮಾಡ್ಲಿಕ್ಕಾಗತ್ತೆ. ಈಗ ನಾನು ಒಂದು 2 ಗಂಟೆ ಮಳೆಯನ್ನು ಎಂಜಾಯ್ ಮಾಡಿ ಬಂದೆ. ಮನೆಯಲ್ಲಿ ಲೈಟ್ ಎಲ್ಲ ಆಫ್ ಮಾಡೋದು, ನಾನು ಆಕಾಶ ನೋಡೋದು ಹಾಗೆ. ನನ್ನ ಮನೆಯಲ್ಲಿ ನೀವು ಸಂಜೆ ಬಂದ್ರೆ ರಾತ್ರಿ ಬಂದ್ರೆ ಲೈಟ್ ಇರೋದಿಲ್ಲ, ಲೈಟ್ ಎಲ್ಲ ಆಫ್ ಮಾಡೋದು, ಸುಮ್ಮನೆ ಆಕಾಶ ನೋಡೋದು. ನಿನ್ನೆ ನನ್ನ ಫ್ರೆಂಡ್ ಹೇಳ್ತಿದ್ರು, ಆಕಾಶ ಇಷ್ಟು ಅದ್ಭುತ ಯಾಕೆ, ಮಳೆ ಬಂದು ಆಕಾಶ ಕ್ಲೀನ್ ಆಗಿತ್ತು ನಿನ್ನೆ. ಈಗ ಮಳೆ ಜೋರು ಬರುವಾಗ ಆ ಧಾರಾಕಾರ ಮಳೆ ಗೂ ಒಂದು ಶಬ್ದ ಕೇಳುತ್ತೆ, ಅದು ಬ್ಯೂಟಿ, ದಟ್ ಈಸ್ ಬ್ಯೂಟಿ, ಅದು ಪ್ರಕೃತಿ. ಹಾಗೆ ನಾನು ಪೂನಾಕ್ಕೆ ಹೋಗಿದ್ದೆ, ಅಲ್ಲಿ ಅಯುಕ ಅಂತ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್. ಬೈ ದ ವೇ ನನಗೆ ಹೇಳಿ, ನೀವು ಯಾವ್ಯಾವ ಊರುಗಳನ್ನೆಲ್ಲ ಗುಜರಾತ್ ಆಯ್ತು, ಉತ್ತರ ಭಾಗ ಕಾಶ್ಮೀರ ಆಯ್ತು, ಬದರಿ ಕೇದಾರ. ಲಕ್ಲಿ ನಾವು ನಮ್ಮ ಪೇಜಾವರ ಚಿಕ್ಕ ಸ್ವಾಮಿಗಳು ಪಾದಯಾತ್ರೆ ಮಾಡ್ತಾರೆ. ಹಾಗೆ ಲಕಿಲಿ ಬದರಿಯಲ್ಲಿ ನಾನು ಹಿಮಾಲಯ ನಡ್ಕೊಂಡು ತಿರುಗುವಂತಹ ಭಾಗ್ಯ ಸಿಕ್ಕಿತು. ಈ ಕಡೆ ದಕ್ಷಿಣ ಭಾರತ ಒಂದಿಷ್ಟ ಆಗಿದೆ, ಏನೋ ಒಂದು ಸ್ವಲ್ಪ. ಬಟ್ ನನಗೆ ತುಂಬಾ ಹೆಮ್ಮೆ ಅಂದ್ರೆ ನನ್ನ ಭಾರತ ಇಷ್ಟು ಚಂದ ಇದೆ. ಅಲ್ಲಿ ಪೂನಾದಲ್ಲಿ ಅಯುಕ ಅಂತ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋಮಿ ಆಸ್ಟ್ರೋಫಿಸಿಕ್ಸ್ ಹೋಗಿದ್ದೆ, 1 ತಿಂಗಳ ಕೋಚಿಂಗ್. ಅಲ್ಲಿ ಫಸ್ಟ್ ಮಳೆ ಬಂತು. ಟಾಪ್ ಸೈಂಟಿಸ್ಟ್ ಇದ್ದಾರೆ, ಎಲ್ಲ ಸೈಂಟಿಸ್ಟ್ಗಳು ಅವರ ಸ್ಟೂಡೆಂಟ್ಸ್ಗಳು ಹುಚ್ಚು ಕಟ್ಟಿ ಓಡ್ತಾ ಇದ್ದಾರೆ. ಇದೇನಪ್ಪ ಕೇಳಿದ್ರೆ, ಅಲ್ಲಿ ಫಸ್ಟ್ ಮಳೆಗೆ ಅವ್ರು ಇಡೀ ಊರು ನೆನಕೊಂಡು ಬರುವಂಥದ್ದು, ಆ ಊರಿನ ಜನಗಳೆಲ್ಲ. ನಂಗನ್ಸುತ್ತು ಅವ್ರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆ ಫಸ್ಟ್ ಮಳೆಯಲ್ಲಿ ಸ್ವಲ್ಪ ಕೆಮಿಕಲ್ ಇರಬಹುದು, ಆದ್ರೆ ನಮ್ಮ ಹಿರಿಯರೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಪ್ರಕೃತಿ ಒಟ್ಟಿಗೆ. ನಮ್ಮ ತಲೆಗೆ ಒಂದು ಟೊಪ್ಪಿ ಹಾಕೊಂಡು ನಾವು ಮಳೆಯಲ್ಲಿ ಎಂಜಾಯ್ ಮಾಡ್ಬೋದು. ಮಳೆ ಅಷ್ಟು ಸಂಭ್ರಮ ಕೊಡುತ್ತೆ, ಖುಷಿ ಕೊಡುತ್ತೆ ಅಂತ ನಂಗೆ ಅನ್ಸುತ್ತೆ. ಓಕೆ, ವೆರಿ ನೈಸ್, ಸೊ ನೈಸ್ ಸರ್. ಈಗ ನಾವು ಪ್ರೋಗ್ರಾಮನ್ನು ನಾವು ವೈಂಡ್ ಅಪ್ ಮುಗಿಸ್ಬೇಕು. ನಿಮಗೊಂದು ತುಂಬ ಥ್ಯಾಂಕ್ಸ್, ತುಂಬ ನಮಸ್ಕಾರ. ಐ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ನೀವು ಕೊಟ್ಟಂಥ ಇನ್ಫಾರ್ಮೇಷನ್ ಆ್ಯಂಡ್ ದ ವೇ ಯು ಪ್ರೆಸೆಂಟೆಡ್. ಈ ನಿಮ್ಮ ಮಾತಿನಿಂದ ನಮ್ಮ ಎಷ್ಟೋ ಮಂದಿಗಳು ಇನ್ಸ್ಪೈರ್ ಆಗಿರ್ಬೋದು. 55 ಮರ ನಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನನ್ನನ್ನು ಸೇರಿಸಿ ನಾನು ಹೇಳೋದು ಕನಿಷ್ಠ 5 ನೆಟ್ರು ಸಾಕು. ಹೌದು, ಕನಿಷ್ಠ ಅಲ್ಲ, ಹೇಳಿದ್ದು ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಸೊ ಇಫ್ ಯು ಮೇಕ್ ಇಟ್ 55, ದಟ್ಸ್ ಗ್ರೇಟ್. ಯು ಆರ್ ದ ಗ್ರೇಟೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್. ಬಟ್ ನೆವರ್ದಲೆಸ್, ಈಗ ನಾವು ಕನ್ಕ್ಲೂಡ್ ಮಾಡಬೇಕು. ಹೇಳಿ ಸರ್. ನಾನೇನು ಹೇಳಿ, ನನಗಂತೂ ಪ್ರಕೃತಿ ಅದ್ಭುತವಾಗಿದೆ. ಪ್ರಕೃತಿನ ನೋಡುವ ಕಣ್ಣು ಬೇಕು. ಕೆಲವು ಸರಿ ಆ ಕಣ್ಣನ್ನು ಮುಚ್ಚಿಕೊಂಡಿರ್ತೇವೆ ನಾವು. ಪ್ರಕೃತಿ ನೋಡ್ತಾ ಹೋದಾಗ ಒಂದು ಸಂಭ್ರಮ ಆಗತ್ತೆ. ನಾನು ಇಲ್ಲಿ ಒಂದು ಮಾತನ್ನ ಸೇರಿಸ್ತೇನೆ, ಬ್ಯೂಟಿಫುಲ್. ನಿಮ್ಮ ಮಾತಿಗೆ ಪೂರಕವಾಗಿ ಇನ್ನೊಂದು ಕಾಯ್ಕಿಣಿ ಅವರೇ ಬರೀತಾರೆ. ನಾನು ಪದೇ ಅವ್ರನ್ನ ಯಾಕೆ ತರ್ತೀನಿ ಅಂತ ಹೇಳಿದ್ರೆ, ದ ಕೈಂಡ್ ಆಫ್ ಇನ್ಫ್ಲುಯೆನ್ಸ್ ದಟ್ ಹಿ ಹಸ್ ಮೇಡ್ ಅಂತ. ಅವರೊಂದು ಕಥೆಯಲ್ಲಿ ಬರೀತಾರೆ, ಕಣ್ಣು ಮುಂದೆ ಏನಿದೆ ಅದನ್ನ ನೋಡ್ತೀವಲ್ಲ, ಅದು ನಿನಗೆ ಭಾಗ್ಯ ಬೇಕು ಅದನ್ನ ನೋಡೋದಕ್ಕೆ ಅಂತ. ಖಂಡಿತ ಅದನ್ನ ನೋಡೋದಕ್ಕೆ ನಿನಗೆ ಭಾಗ್ಯ ಬೇಕು ಅಂತ ಬರೀತಾರೆ ಅವರು. ಅದು ಆ ಲೈನ್ ಓದ್ತಾ ಇದ್ದಾಗ ಅದು ಎಂತ ಡೆಪ್ತ್ ಇದೆ ಅದರಲ್ಲಿ.
ನಮ್ಮ ನಮ್ಮ ಅರಬ್ಬಿ ಸಮುದ್ರದ ಮಲ್ಪೆ ಬೀಚ್ಗೆ ನನ್ನ ಚಿಕ್ಕ ಮಗಳನ್ನು ನಾನು ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಿದ್ದೆ. ಅವಳನ್ನು ಹಿಡ್ಕೊಂಡು ಆ ಸಮುದ್ರದಲ್ಲಿ ಆಟ ಆಡುವಂಥದ್ದು, ಮಕ್ಕಳು ಖುಷಿ ಪಡುವಂಥದ್ದು. ಆಗ ನಾವು ಆ ಖುಷಿಯನ್ನು ಕಳ್ಕೊಂಡಿರ್ತೇವೆ ಅಂತ ಅನಿಸುತ್ತೆ. ಹಾಗೆ ಪ್ರಶಾಂತವಾದ ಸಮುದ್ರ ಇರ್ಬೋದು, ನಮ್ಮ ಆಗುಂಬೆ ಘಾಟಿ ಇರ್ಬೋದು. ನಾನು ಮಕ್ಕಳು ಹೇಳೋದುಂಟು, ಒಂದು ಸರಿ ಆಗುಂಬೆ ಘಾಟಿ ಹತ್ತಿ ಇಳಿರಿಯಪ್ಪ, ಅದರ ಬ್ಯೂಟಿ ಗೊತ್ತಾಗುತ್ತೆ ನಿಮಗೆ. ಇಲ್ಲದ್ರೆ ಏನು ಗೊತ್ತಾಗುತ್ತೆ? ಫ್ಲೈಟಲ್ಲಿ ಹೋದರೆ ಭೂಮಿಯ ಬ್ಯೂಟಿ ಗೊತ್ತಾಗತ್ತಾ? ಹಾಗಾಗಿ ಪ್ರಕೃತಿಯನ್ನು ಆಸ್ವಾದಿಸುವ ಮನಸ್ಸು ಮಾಡಬೇಕು. ಚಾರಣದವರು ತುಂಬ ಎಂಜಾಯ್ ಮಾಡ್ತಾರೆ, ಚಾರಣದವರೆಲ್ಲ ತುಂಬ ಎಂಜಾಯ್ ಮಾಡೋರು ಇದ್ದಾರೆ, ಪ್ರಕೃತಿನ ಎಂಜಾಯ್ ಮಾಡೋರು ತುಂಬ ಜನ ಇದ್ದಾರೆ. ಆ ರೀತಿಯಲ್ಲಿ ಪ್ರಕೃತಿಯನ್ನು ಆಸ್ವಾದಿಸೋಕ್ಕೆ ಮನಸ್ಸನ್ನು ಅಣಿವು ಮಾಡಿಕೊಳ್ಬೇಕು. ತೆರೆದ ಮನಸ್ಸಿಂದ ಪ್ರಕೃತಿಯನ್ನು ನೋಡಿ ಆನಂದಿಸಬೇಕು, ಪ್ರಕೃತಿಗೆ ನಮೋ ಅಂತ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ 7 ಬಿಲಿಯನ್ ಡ್ರೀಮ್ಸ್ ಆ್ಯಂಡ್ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಕನಸಾದರೂ ಕೂಡ 7 ಬಿಲಿಯನ್ ಡ್ರೀಮ್ಸ್ ಆಗುತ್ತಲ್ಲ, ಅದ್ರ ಜೊತೆಗೆ ಒಂದೇ ಇರೋದು ಪ್ಲಾನೆಟ್ ಆ್ಯಂಡ್ ಲೆಟ್ ಅಸ್ ಕನ್ಸ್ಯೂಮ್ ಇಟ್ ವಿತ್ ಕೇರ್. ಸರ್ ಹೇಳಿರೋ ಕೆಲವು ವಿಚಾರಗಳನ್ನು ಒಟ್ಟು ಮಾಡಿ ಹೇಳೋದಾದರೆ, ಒಬ್ಬ 55 ಸಸಿಗಳನ್ನು ಅಥವಾ ಗಿಡಗಳನ್ನು ನೆಟ್ಟರೆ ಸಾಕು. ಒಂದು, ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನೋಣ. ಎರಡನೇದು, ವೇಸ್ಟ್ ಮಾಡೋದು ಬೇಡ. ಮೂರನೇದು, ಯಾವುದು ಬೇಕೋ ಅದನ್ನು ಮಾತ್ರ ಬಳಸ್ಕೊಳ್ಳೋಣ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಪ್ರಕೃತಿಯನ್ನು ಆಸ್ವಾದಿಸೋಣ. ಕರೆಕ್ಟ್ ಅಲ್ಲ ಸರ್? ಕನ್ಕ್ಲೂಷನ್. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಇನ್ನೊಂದು ಪ್ರಾಬಬ್ಲಿ ನಾವು ಇನ್ನೊಂದು ಎಪಿಸೋಡ್ನಲ್ಲಿ ಬೇರೆದೇ ಒಂದು ಆ್ಯಂಗಲ್ ತೊಗೊಂಡು ನಾವು ಮತ್ತೆ ಸೇರೋಣ. ಒಟ್ಟಿಗೆ ಮಾತಾಡಲಿಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಬರಲಿಕ್ಕೆ ರೆಡಿ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಿ, ಬಂದಾಯಿತು ಮಳೆ, ತಂಪಾಯಿತು ಇಳೆ. ಮಳೆ ಬಂತು, ಯಾಕೆ ಬಂತು? ಮಳೆ ಬಂತು, ಹೇಗೆ ಬಂತು? ಮಳೆನ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ? ಪ್ರಕೃತಿಯನ್ನು ನೋಡಿದ್ದೀರಾ? ಇಲ್ಲ. ಸರ್ ಮಾತನ್ನು ಮತ್ತೆ ಒಂದು ಸ್ವಲ್ಪ ಮೆಲ್ಕು ಹಾಕ್ತಾ ನೀವು ಊಟ ಮಾಡಿ ಹಾಯಾಗಿ ಮಲಗಿ. ನಿಮ್ಮೂರು ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.